ದಿವಂಗತ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿಯವರ 103ನೇ ಜನ್ಮ ದಿನಾಚರಣೆ ಕಾರ್ಯಕ್ರಮವು ಮಂಗಳೂರಿನ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆಯಿತು. ಕಾಂಗ್ರೆಸ್ ಮುಖಂಡರು ಇಂದಿರಾ ಗಾಂಧಿಯವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದರು. ಇದೇ ವೇಳೆ ಮಾತನಾಡಿದ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಹರೀಶ್ ಕುಮಾರ್ ಅವರು ಖಲಿಸ್ತಾನ ಪ್ರತ್ಯೇಕವಾದಿಗಳ ವಿರುದ್ಧ ಕೈಗೊಂಡ ಆಪರೇಷನ್ ಬ್ಲೂ ಸ್ಟಾರ್ ಕಾರ್ಯಾಚರಣೆಯೇ ಇಂದಿರಾ ಗಾಂಧಿ ಅವರ ಪ್ರಾಣಕ್ಕೂ ಕುತ್ತಾಯಿತು ಎಂದು ಹೇಳಿದರು. ಅವರ ಜೀವಕ್ಕೆ ಮುಳುವಾದದ್ದು ಆಪರೇಷನ್ ಬ್ಲೂ ಸ್ಟಾರ್. ಬಿಂದನ್ ನಾಲೆ ಅನ್ನುವರು ಪಂಜಾಬ್ ಅನ್ನ ಖಾಲಿಸ್ತಾನ ಮಾಡಬೇಕು ಅನ್ನುವಂಥ ಹೋರಾಟವನ್ನು ಪ್ರಾರಂಭ ಮಾಡಿದ್ರು. ಅದಕ್ಕೆ ಪಾಕಿಸ್ತಾನದ ಕುಮ್ಮಕ್ಕು ಕೂಡ ಇತ್ತು. ಅವರ ಹೋರಾಟ ಮುಂದುವರಿದು ಖಾಲಿಸ್ತಾನ ಆಗಬೇಕು ಅನ್ನುವಂಥ ಒಂದು ಬೇಡಿಕೆಯನ್ನು ಇಟ್ಟುಕೊಂಡು ಪಂಜಾಬ್ನಲ್ಲಿ ನರಮೇಧವನ್ನ ಮಾಡಲಿಕ್ಕೆ ಪ್ರಾರಂಭವನ್ನ ಮಾಡಿದರು. ಬಹುಶಃ ಒಂದು ರೀತಿಯಲ್ಲಿ ಕೆಲವು ಕಡೆ ಓದುವಾಗ ಸಿಖ್ಖರು ಹಿಂದೂಗಳನ್ನೇ ಕೊಲ್ಲುವಂತಹ ಒಂದು ವ್ಯವಸ್ಥೆ ಇತ್ತು. ಬಹಳಷ್ಟು ಮಾರಣ ಹೋಮ ನಡೀತಾ ಇರುವುದನ್ನು ಕಂಡು ಶ್ರೀಮತಿ ಇಂದಿರಾ ಗಾಂಧಿ ಅವರು ಒಂದು ಸಲ 84ನೇ ಇಸ್ವಿಯಲ್ಲಿ ಸೇನೆಯನ್ನ ಬಿಟ್ಟರು. ಆದರೆ ಸ್ವರ್ಣ ಮಂದಿರಕ್ಕೆ ಯಾರಿಗೂ ಒಳಗೆ ಹೋಗಲಿಕ್ಕೆ ಅವಕಾಶ ಇರಲಿಲ್ಲ, ಪೊಲೀಸ್ನವರಿಗೆಲ್ಲ. ಆದರೆ ಸೇನೆ ಒಳಗೆ ಹೊಕ್ಕಿ ಅಲ್ಲಿ ಸುಮಾರು 85 ಜನ ಸಿಖ್ಖರು, ಸೇನಾಧಿಗಳು ಮತ್ತು ಸುಮಾರು 200-300 ಮಂದಿ ಖಾಲಿಸ್ತಾನದ ಹೋರಾಟಗಾರರು ಮೃತರಾಗುವುದರೊಂದಿಗೆ ಅದೊಂದು ದೊಡ್ಡ ದೇಶದಲ್ಲಿ ಒಂದು ಆಪರೇಷನ್ ಬ್ಲೂ ಸ್ಟಾರ್ ಅನ್ನುವಂಥ ಹೆಸರನ್ನಿಟ್ಟು ದೊಡ್ಡ ಒಂದು ಪ್ರಚಾರವನ್ನು ಗಿಟ್ಟಿಸಿಕೊಂಡಿತ್ತು. ಅದರಿಂದ ಕುಪಿತಗೊಂಡಂತ ಸಿಖ್ ಜನಾಂಗದವರು ಅವರ ಅಂಗರಕ್ಷಕರಿಂದಲೇ ಅವರ ಮನೆಯಲ್ಲಿ ಅವರಿಗೆ ಗುಂಡನ್ನು ಹೊಡೆದು ಸಾಯಿಸುವಂತ ಕೆಲಸ ಆಯಿತು. ಮಾಜಿ ಶಾಸಕ ಜೆಆರ್ ಲೋಬೋ ಅವರು ಮಾತನಾಡಿ, ಇಂದಿರಾ ಗಾಂಧಿಯವರ ಯೋಜನೆಗಳನ್ನ ಗ್ರಾಮ ಗ್ರಾಮಕ್ಕೆ ತಲುಪಿಸುವ ಕೆಲಸ ಕಾಂಗ್ರೆಸ್ನಿಂದ ಆಗಬೇಕಾಗಿದೆ ಎಂದು ಹೇಳಿದರು. ಲಕ್ಷಾಂತರ ಸಾವಿರಾರು ಲಕ್ಷಾಂತರ ಮಂದಿ ಭೂಮಿಯ ಒಡೆಯರಾಗಿದ್ದರೆ ಆ ದಿವಸ ಇಂಥ ಒಂದು ಗ್ರಾಮ ಮಟ್ಟದಲ್ಲಿವರೆಗೆ ಒಂದು ನ್ಯಾಯಾಲಯವನ್ನು ಸ್ಥಾಪನೆ ಮಾಡಿ ಮನೆ ಮನೆಗೆ ಜನರಿಗೆ ನ್ಯಾಯವನ್ನು ಕೊಡಿಸುವಂತ ಒಂದು ಅಭೂತಪೂರ್ವ ಕ್ರಾಂತಿ ಬಹುಶಃ ಜಗತ್ತಿನಲ್ಲಿ ಎಲ್ಲೂ ನಡೆಯಲಿಕ್ಕಿಲ್ಲ. ಬಹುಶಃ ಇದರ ಮೇಲೆ ಪುಸ್ತಕ ಬರೆಯುವುದು. ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಟ್ರಿಬ್ಯುನಲ್ ಕೂಡ ಅದೇ ಜುಡಿಷಿಯಲ್ ಬಾಡಿ, ಕ್ವಾಸಿ ಜುಡಿಷಿಯಲ್ ಆಗಿರ್ಬೋದು, ಅದು ಕೂಡ ಒಂದು ಜುಡಿಷಿಯಲ್ ಬಾಡಿ. ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಹಿಂದಿನ ನಮ್ಮದು ಗ್ರಾಮ ಮಟ್ಟದ ನ್ಯಾಯಾಲಯ ಎಂಬುದನ್ನು ಅದೊಂದು ವಿಚಾರ ಬಿಟ್ಟರೆ. ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ರಮಾನಾಥ್ ರೈ, ಮಿಥುನ್ ರೈ, ಶಶಿಧರ ಹೆಗ್ಡೆ, ಅಬ್ದುಲ್ ರವೂಫ್ ಮೊದಲಾದವರು ಉಪಸ್ಥಿತರಿದ್ದರು.